ಮತ್ತೆ ಅವರು ಬಲವಂತವಾಗಿ ಅಂತ ಹೇಳಿದ್ರಲ್ಲ, ಬಲವಂತವಾಗಿ ಅಲ್ಲಿ ಯಾರು ಕೂಡ ಬಂದಿಲ್ಲ. ಮೋದಿ ಅಂದ್ರೆ ಎಂತ ಅಂತ ಎಲ್ಲರಿಗೂ ಗೊತ್ತಿದೆ. ಪಾರ್ಟ್ಲಿ ಆಗಿ ಮೋದಿಯನ್ನು ಯಾರೆಲ್ಲ ಒಪ್ಪಿಕೊಂಡಿದ್ದಾರೆ ಅವರು ಮಾತ್ರ ಅಲ್ಲಿ ಬಂದಿದ್ದಾರೆ, ಗೊತ್ತಾಯ್ತಾ. ಹೃದಯದಿಂದ ಯಾರು ಮೋದಿಯನ್ನು ಒಪ್ಪಿಕೊಂಡಿದ್ದಾರೆ ಅವ್ರು ಎಲ್ರು ಕೂಡ ಸುಮ್ನೆ 73 ವರ್ಷದ್ದು ಬರ್ತ್ಡೇ ಅಂತ ಹೇಳಿ 75 ವರ್ಷದಂತ ಬರ್ತ್ಡೇ ಅಲ್ಲಿ ಯಾರು ಬಂದಿಲ್ಲ ಸುಮ್ನೆ. ಮತ್ತೆ ಲಾಭ ಎಂತ ಅಂತ ಕೇಳ್ತಿದಾರಲ್ಲ ಅಲ್ಲಿ, ಲಾಭ ಏನು ಅಂತ ನಾವು 2024ರಲ್ಲಿ ಯೂತ್ ಅವರಿಗೆ ತೋರಿಸ್ತೇವೆ ನಾವು ಲಾಭ ಏನಾಗಿದೆ ಅಂತ ಹೇಳಿ, ಆಯ್ತಾ. ಬಂದಿದ್ದಾರೆ ಹೊರತು ಅಂತ ಬಿರಿಯಾನಿ ಕೊಟ್ಟು ಹೊಂಡ ಕೊಟ್ಟು ಆಚಾರ ಬಂದಲ್ಲ, ಅವರ ಇಷ್ಟದ ಸ್ವ ಇಚ್ಛೆಯಿಂದ ಬಂದಂತವ್ರು. ಇಷ್ಟು ಜನವನ್ನು ಬೇರೆ ಪಕ್ಷಕ್ಕೆ ಏನ್ ಕೊಟ್ಟರು ಸೇರಿಸಕ್ಕೆ ಸಾಧ್ಯ ಇಲ್ಲ. ಯಾಕೆ ಹುಡ್ಕೊತಾರೆ ಇವರು? ನಾವೆಲ್ಲ 75 ವರ್ಷ ನಾವು ಬಂದಿದ್ದೇವೆ, ಮೋದಿಯನ್ನು ಹತ್ರ ನೋಡಿದ್ದೇವೆ. ನಾವೆಲ್ಲ ಎಷ್ಟು ಜನ ಬಂದಿದ್ದಾರೆ, 10 ಜನ ನಮ್ದು ಆಶ್ಚರ್ಯ ಆಯ್ತು. ಬಲವಂತವಾಗಿ ಕರ್ಕೊಂಡು ಬರ್ತಾರೆ ಯಾರಾದ್ರೂ? ಎಸ್ ಸರ್, ಎಸ್ ಸರ್. ಓಕೆ, ಥ್ಯಾಂಕ್ ಯು. ಅಲ್ಲ, ಬಲವಂತವಾಗಿ ಕರ್ಕೊಂಡು ಬರ್ತಾರೆ ಹೇಳಿ. ಧನ್ಯವಾದ. ಜನ ಬಂದಿದ್ದಾರೆ. ಓಕೆ, ಹಾಗಾದ್ರೆ ತಮ್ಮನ್ನ ಬಲವಂತ ಮಾಡಿ ಕರ್ಕೊಂಡು ಇಲ್ಲ 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 ಇಲ್ಲ, ಅದೊಂದು ಶಿವರ್. ಯಾರು ಬಲವಂತವಾಗಿ ಇಲ್ಲ, ನಮ್ಮ ಇಷ್ಟದ ಪ್ರಕಾರ ನಾವು ಅಲ್ಲಿ ಹೋದದ್ದು. ಓಕೆ, బెంగళూరు నైట్ షిఫ్ట్ వెళ్ళమంటుంది ఇంకా బెంగళూరు ఆఫీస్ దగ్గరికి ఏమన్నా లేదు కుడ్లాడి ఇంచల జనకులు చేరవేదాత మారే ఇంత చేరే కారణ దాదానికి ఏం లేదు లేకుండా రామ్నగర్ దశలు ఇచ్చారు, మండ్య దశలు ఇచ్చారు. అసలు ಏನು ಏಸು ಕಾಸ್ಕೊಡ್ದು ಹೋಗ್ತಾರು ಅಂದಾಜಿ ಈತಿ ಜನಕ್ಕೆ ಸೇರ್ತಾ ಇರೋದು. ಸರ್, ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸೂರ್ಯಪ್ರಕಾಶ್ ಅವರು. ಸೂರ್ಯಪ್ರಕಾಶ್ ಅವರು ನಮಸ್ತೆ ಸರ್. ನಮಸ್ತೆ ಸರ್. ಎಸ್ ಸರ್, ಮಾತನಾಡಿ ಸರ್. ಸೂರ್ಯಪ್ರಕಾಶ್ ಗುಣಕ್ಕೆ ಮಸಾಲ ಕೊಡಬಾರ್ದು. ಯಾವುದೇ ಪಕ್ಷದವನ ಅಲ್ಲಿ ಜನ ಬಂದಿರುವುದು. ಹಲೋ, ಮಾತಾಡಿ ಸರ್, ಕೇಳ್ತಾ ಇದೆ ಈಗ. ಗುಣಕ್ಕೆ ಮಸಾಲ ಕೊಡಬಾರ್ದು ಅಂತಾರಲ್ಲ, ಹಾಗೆ ಜನ ಬಂದಿರುವುದು ಏನಪ್ಪಾ ಅಂದ್ರೆ ಮೋದಿ ಅವರ ಬಗ್ಗೆ ಅವರ ಬಗ್ಗೆ ಅಭಿಮಾನದಿಂದ ಬಂದಿದ್ದಾರೆ ಹೆಚ್ಚಿನವರು. ಅದಂತೂ 100ಕ್ಕೆ 100% ಸಿದ್ಧ. ಮತ್ತೆ ಈಗ ನೀವು ಭಾನುವಾರ ಆಯೋಜನೆ ಮಾಡ್ತಿದ್ರೆ 5 ಲಕ್ಷಕ್ಕಿಂತಲೂ ಜಾಸ್ತಿ ಜನ ಬರ್ತಿದ್ರು. ಯೋಗಿ ಅವರು ಬರ್ತಿದ್ರು. ಅದು ಕ್ರೆಡಿಟ್ ಏನೇ ಇದ್ರು ಅದು ಮೋದಿ ಅವರಿಗೆ ಬರಬೇಕು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಸರ್? ಹಲೋ ಸರ್, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಸರ್? ನಮಸ್ತೆ. ಎಸ್ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಮಂಗಳೂರಿಂದ. ಓಕೆ, ಮಾತಾಡಿ ಸರ್. ಓಕೆ, ಎಂತ ಗೊತ್ತುಂಟ, ಇವಾಗ ಮೋದಿ ಅಂದ್ರೆ ಅದು ಒಂದು ನಮ್ದು ಶಕ್ತಿ ಇದ್ದಾಗೆ ಅವರು. ಮೋದಿ ಅಂದ್ರೆ ಗೊತ್ತಾಯ್ತಾ. ಮೋದಿ ಅಂದ್ರೆ ಯಾರಂತ ಹೇಳಿದ್ರೆ ಸಣ್ಣ ಮಕ್ಕಳು ಕೂಡ ಹೇಳ್ತಾರೆ ಮೋದಿ ಅಂದ್ರೆ ಯಾರಂತ. ಅವರಿಗೆ ಗೊತ್ತಿದೆ, ಸಣ್ಣ ಮಕ್ಕಳಿಂದ ಎಲ್ಲ ದೊಡ್ಡವರು ಹಿರಿಯವರಿಗೆಲ್ಲ ಎಲ್ಲ ಗೊತ್ತಿದೆ ಮೋದಿ ಅಂದ್ರೆ ಎಂತ ಅಂತ, ಶಕ್ತಿ ಅಂದ್ರೆ. ಮತ್ತೆ ಅವರು ಬಲವಂತವಾಗಿ ಅಂತ ಹೇಳಿದ್ರಲ್ಲ, ಬಲವಂತವಾಗಿ ಅಲ್ಲಿ ಯಾರು ಕೂಡ ಬಂದಿಲ್ಲ. ಮೋದಿ ಅಂದ್ರೆ ಎಂತ ಅಂತ ಎಲ್ಲರಿಗೂ ಗೊತ್ತಿದೆ. ಪಾರ್ಟ್ಲಿ ಆಗಿ ಮೋದಿಯನ್ನು ಯಾರೆಲ್ಲ ಒಪ್ಪಿಕೊಂಡಿದ್ದಾರೆ ಅವರು ಮಾತ್ರ ಅಲ್ಲಿ ಬಂದಿದ್ದಾರೆ, ಗೊತ್ತಾಯ್ತಾ. ಹೃದಯದಿಂದ ಯಾರು ಮೋದಿಯನ್ನು ಒಪ್ಪಿಕೊಂಡಿದ್ದಾರೆ ಅವ್ರು ಎಲ್ರು ಕೂಡ ಬಂದಿದ್ದಾರೆ. ಮತ್ತೆ ಮೋದಿದು ಅಭಿವೃದ್ಧಿ ಬಗ್ಗೆ ಅದು ಎಲ್ರಿಗೂ ಗೊತ್ತಿದೆ ಏನಾಗ್ತಿದೆ ಅಂತ ಹೇಳಿ, ಅದಕ್ಕೋಸ್ಕರ ಎಲ್ರು ಅಲ್ಲಿ ಬಂದಿದ್ದಾರೆ. ಮತ್ತೆ ಸುಮ್ನೆ 73 ವರ್ಷದ್ದು ಬರ್ತ್ಡೇ ಅಂತ ಹೇಳಿ 75 ವರ್ಷದಂತ ಬರ್ತ್ಡೇ ಅಲ್ಲಿ ಯಾರು ಬಂದಿಲ್ಲ ಸುಮ್ನೆ. ಮತ್ತೆ ಲಾಭ ಎಂತ ಅಂತ ಕೇಳ್ತಿದಾರಲ್ಲ ಅಲ್ಲಿ, ಲಾಭ ಏನು ಅಂತ ನಾವು 2024ರಲ್ಲಿ ಯೂತ್ ಅವರಿಗೆ ತೋರಿಸ್ತೇವೆ ನಾವು ಲಾಭ ಏನಾಗಿದೆ ಅಂತ ಹೇಳಿ, ಆಯ್ತಾ. ಅದಷ್ಟೇ ನಮಗೊಂದು ಹೇಳಿಕೆ ಇದ್ದದ್ದು. ಲಾಭ ಅದು 2024ರಲ್ಲಿ ಯೂತ್ ತೋರಿಸ್ತಾರೆ ಏನ್ ಲಾಭ ಆಗಿದೆ ಅಂತ ಅವ್ರು ಬಂದು. ಥ್ಯಾಂಕ್ ಯು. ಧನ್ಯವಾದ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಎಸ್ ಸರ್, ತಮ್ಮ ಹೆಸರು ಎಲ್ಲಿದೆ ಸರ್? ಜಯರಾಮ್ ಅಂತ ಮಂಗಳೂರಿಂದ. ಜಯರಾಮ್ ಅವರು, ಮಾತಾಡಿ ಸರ್. ನೋಡಿ, ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೀರಲ್ಲ, ಮೋದಿ ಅವರಿಗೆ ಅಷ್ಟು ಜನ ಬಂದ್ರು ಇಷ್ಟು ಜನ ಬಂದ್ರು ಅಂತ ಹೇಳಿ. ಭಾರತದಲ್ಲಿ ಬಿಡಿ ಸರ್, ವಿದೇಶದಲ್ಲಿ ಜನ ಸೇರ್ತಾರೆ ಲಕ್ಷಗಟ್ಟಲೆ ಮೋದಿ ಅವರ ಬಗ್ಗೆ ಅಭಿಮಾನದಿಂದ. ಮತ್ತೆ ಮಂಗಳೂರಲ್ಲಿ ಸೇರುದು ಬಿಜೆಪಿ ಬಾವುಟದ ಬಗ್ಗೆ. ಬಿಜೆಪಿಯ ಪಕ್ಷದ ಕಾರ್ಯಕರ್ತ ಬರುವಾಗ ಬೇರೆ ಪಕ್ಷದ ಬಾವುಟ ಇಟ್ಕೊಳ್ಳುವುದಿಲ್ಲ, ಅವರದೇ ಆದ ಪಕ್ಷದ ಬಾವುಟ ಇಟ್ಕೋತಾರೆ. ಇನ್ನೊಂದು, ಇದೊಂದು ಗೊತ್ತಿರ್ಬೇಕು ನಮ್ಮವರಿಗೆ, ಯಾವುದೇ ಪಕ್ಷಗಳಾಗಲಿ ಅವರಿಗೆ ಗೊತ್ತಿರ್ಬೇಕು, ಮೂರ್ಖತರ ಮಾತಾಡ್ಬಾರ್ದು. ಎರಡನೇದು ಏನಂತ ಹೇಳಿದ್ರೆ, ಮೋದಿ ಅವರ ಬಗ್ಗೆ ಸ್ವಲ್ಪ ಹೆಸರು ಹೇಳಲಿಕ್ಕೂ ಅದ್ರ ಬಗ್ಗೆ ಮಾತಾಡಲಿಕ್ಕೂ ಸ್ವಲ್ಪ ಯೋಗ್ಯತೆ ಬೇಕು. ಭಾರತದಲ್ಲಿ ಇಂಥ ಪ್ರಧಾನಿ ಸಿಕ್ಕಿದ್ದೇ ನಮ್ಮ ಭಾಗ್ಯ. ಇನ್ನೊಂದು, ಜನಸಂಖ್ಯೆ ಬಗ್ಗೆ ಮಾತಾಡ್ತಾರೆ ನೋಡಿ, 70,000 60,000 ಅಂತ. ಇವಾಗ ನನ್ನ ಪ್ರಕಾರ ಒಂದು ಜಾತ್ರೆ ಸೇರೋದನ್ನು ಕೂಡ ಇರ್ಬೇಕಿಲ್ಲ. ಜನ ಮೋದಿ ಅವರ ಅಭಿಮಾನದಿಂದ ಬಂದಿರ್ತಾರೆ ಹೊರತು
ಅಂತ ಬಿರಿಯಾನಿ ಕೊಟ್ಟು ಹೊಂಡ ಕೊಟ್ಟು ಆ ತರ ಬಂದಲ್ಲ, ಅವರ ಇಷ್ಟದ ಸ್ವ ಇಚ್ಛೆಯಿಂದ ಬಂದಂತವ್ರು. ಇಷ್ಟು ಜನವನ್ನು ಬೇರೆ ಪಕ್ಷಕ್ಕೆ ಏನ್ ಕೊಟ್ಟರು ಸೇರಿಸಕ್ಕೆ ಸಾಧ್ಯ ಇಲ್ಲ. ಯಾಕೆ ಹುಡ್ಕೊತಾರೆ ಇವರು? ಇಂಥ ಪ್ರಧಾನ ಪದ್ಧತಿ ನಾವೇ ಹೆಮ್ಮೆ ಪಡ್ಬೇಕು ತಾನೆ. ಓಕೆ ಓಕೆ, ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಭಾಸ್ಕರ್ ಶೆಟ್ಟಿಗಾರ್ ಮಾತಾಡುದು. ಭಾಸ್ಕರ್ ಶೆಟ್ಟಿಗಾರ್ ಅವರು, ನಮಸ್ತೆ ಸರ್. ನಮಸ್ತೆ, ಮಾತಾಡಿ ಸರ್. ಉಡುಪಿ ಇದ್ಯಾವ್ದು ಮೋದಿದು ಕಥೆ ಅಲ್ವಾ? ಮೋದಿ ಬಗ್ಗೆ ಮಾತಾಡುದಲ್ಲ? ಎಸ್ ಸರ್, ಮಾತಾಡಿ. ಮೋದಿ ಅವರು ಈಗ ಪ್ರೈಮ್ ಮಿನಿಸ್ಟರ್ ಆಗಿ ಇಲ್ಲಿ ಬಂದು ಸುಮಾರು ಕೆಲಸ ಇತ್ತು, ಇದು ಎಲ್ಲ ಮಾಡಿದ್ದಾರೆ ಕೆಲವು. ಅದು ಬರ್ಬೇಕಲ್ಲ, ಅವರು ಪ್ರಬಂಧಿಯಾಗಿ ಸತ್ಯಾನಾಗಿ ಅವರಿಗೆ ಜವಾಬ್ದಾರಿ ಇಲ್ಲ. ಆಮ್ ಆದ್ಮಿ ಪಾರ್ಟಿ ಕಾಂಗ್ರೆಸ್ ಅವರಿಗೆ ಎಂತದ್ದು, ಅವರಿಗೆ ಕಮೆಂಟ್ ಮಾಡುದು ಮಾತ್ರ ಕೆಲಸ, ಬೇರೆ ಎಂತ ಕೆಲಸ ಇಲ್ಲ ಅವರಿಗೆ. ಇಲ್ಲಿ ಮೋದಿದು ಇದು ನೋಡಿ ಎಲ್ಲ ಇದಾಗ್ತಾ ಇದ್ದಾರೆ, ಎಲ್ಲ ಗಡಿಬಿಡಿ ಆಗ್ತಾ ಇದ್ದಾರೆ. ಆಮ್ ಆದ್ಮಿ ಪಾರ್ಟಿ ಅವರು ನಂಬರ್ 1 ಕಳ್ಳರು, ಗೊತ್ತಾ ನಿಮ್ಗೆ? ಕಾಂಗ್ರೆಸ್ ಅವರು ನಮ್ಗೆ ಕಳ್ಳತನ ಮಾಡ್ಲಿಕ್ಕೆ ಕಾಂಗ್ರೆಸ್ ಅವರು ಕಳ್ಸಿದ್ರು ಈ ದೇಶದಲ್ಲಿ. ರಸ್ತೆ ಸರಿ ಆಯ್ತು, ಅದು ಆಯ್ತು, ಅದು ಮಾಡ್ಬೇಕಲ್ಲ. ಈಗ ಮಳೆ ಬರ್ತಾ ಇದೆ ಕಂಡಪಟ್ಟೆ, ಬೆಂಗಳೂರಲ್ಲಿ ಟಿವಿ ಅವರು ತೋರ್ತಾರೆ. ನಿಮ್ಗೆ ಟಿವಿ ಅವರಿಗೆ ಟೈಮ್ ಪಾಸ್ ಆಗುದಿಲ್ವಾ? ಈಗ ಎಂತದೆಲ್ಲ ಯಾಕೆ ಮಾಡ್ತೀವಿ? ನಾವೆಲ್ಲ 75 ವರ್ಷ ನಾವು ಬಂದಿದ್ದೇವೆ, ಮೋದಿಯನ್ನು ಹತ್ರ ನೋಡಿದ್ದೇವೆ. ನಾವೆಲ್ಲ ಎಷ್ಟು ಜನ ಬಂದಿದ್ದಾರೆ, 10 ಜನ ನಮ್ದು ಆಶ್ಚರ್ಯ ಆಯ್ತು. ಬಲವಂತವಾಗಿ ಕರ್ಕೊಂಡು ಬರ್ತಾರೆ ಯಾರಾದ್ರೂ? ಎಸ್ ಸರ್, ಓಕೆ, ಥ್ಯಾಂಕ್ ಯು. ಬಲವಂತವಾಗಿ ಕರ್ಕೊಂಡು ಬರ್ತಾರೆ ಹೇಳಿ? ಧನ್ಯವಾದ. ನಾವೆಲ್ಲ 75 ವರ್ಷದವರು, ನಾವು ಬಸ್ಸಿನಲ್ಲಿ ಪ್ರಾಯದವರು ಸುಮಾರು ಜನ ಬಂದಿದ್ದೇವೆ. ನಾವು ಹತ್ತಿರದಲ್ಲಿ ನೋಡಿದ್ದೇವೆ, ನಾವು ಜನ ನೋಡಿ ನಮ್ಗೇನೆ ಆಶ್ಚರ್ಯ ಆಯ್ತು. ಅಲ್ಲಿ ಎಷ್ಟು ಜನ ಬಂದದ್ದು ನೋಡಿ, ನಾವು ಸಹ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ. ತಾವು ಬಂದಿದ್ದೀರಾ ಉಡುಪಿಯಿಂದ? ಉಡುಪಿಯಿಂದ ನಾವು ಮಾತಾಡುದು, ಉಡುಪಿಯಿಂದ ಬಂದಿದ್ದೇವೆ. ಓಕೆ, ಮೊನ್ನೆ ಎಷ್ಟು ಜನರು ಸೇರಿದ್ರು ಹಾಗಾದ್ರೆ ಸರ್? ಎಷ್ಟು ಜನರು ಸೇರಿರಬಹುದು ಮೊನ್ನೆ ಹಾಗಾದ್ರೆ? ತಾವು ಬಂದಿದ್ದೀರಾ ಹಾಗಾದ್ರೆ? ಅದೆಲ್ಲ ಯಾರು ಲೆಕ್ಕ ಮಾಡ್ತಾರೆ ಬಾರೆ? ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಅಲ್ಲಿ ಲೆಕ್ಕ ಮಾಡ್ಲಿಕ್ಕೆ ಆಗ್ತದೆ? ಒಂದು ಎಷ್ಟು ಜನರು ಸೇರಿರ್ಬೋದು? ಯಾಕಂದ್ರೆ ಇಲ್ಲಿ ನಾವೆಲ್ಲ ಬ್ಯಾಂಕ್ ಮ್ಯಾನೇಜರ್ಸ್, ನಾವೆಲ್ಲ ನಮ್ಗೆ ನಂಬರ್ಸ್ ಎಲ್ಲ ಕರಿ ಗೊತ್ತುಂಟು, ಹಾಗೆಲ್ಲ ಲೆಕ್ಕ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಹೇಳಿದ್ರೆ ಒಬ್ಬ 1 ಲಕ್ಷ ಹೇಳುದು, ಒಬ್ಬ 2 ಲಕ್ಷ ಹೇಳುದು, ಒಬ್ಬ 3 ಲಕ್ಷ ಹೇಳುದು. ನಿಮ್ಮ ಲೆಕ್ಕದಲ್ಲಿ ಎಷ್ಟು? ನೀವು ಅವ್ರು ಇಲ್ವಾ? ನೀವು ಹೇಳ್ತೀರಿ ಹೇಳ್ತೀರಿ ನೀವು? ನಾನು ಜನ ಬರುದು ನೋಡಿದ್ದೇನೆ, ಒಳಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಅಷ್ಟು ಜನ ಬರ್ತಾ ಇದ್ದಾರೆ, 2 ಮಂಗಳೂರಿಂದ ಬರ್ತಾ ಇದ್ದಾರೆ, ನಾವು ಉಡುಪಿಯಿಂದ ಬೈಕಂಪಾಡಿಯಿಂದ ನಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾದ್ರೆ ಒಂದು 50,000 ಜನ ಬಂದಿರ್ಬೋದು. ಹಾಗಾದ್ರೆ ಒಂದು 50,000 ಜನ ಬಂದಿರ್ಬೋದಾ? 50? ಹಾಗಾದ್ರೆ ಎಷ್ಟು ಬಂದಿರಬಹುದು? ಅದೆಲ್ಲ ಲೆಕ್ಕ ಮಾಡ್ಲಿಕ್ಕೆ ಆಗುದಿಲ್ಲ. ಲಕ್ಷದಲ್ಲಿ ಬಂದಿರಬಹುದು, ಲಕ್ಷಾಂತರ ಜನ ಹೇಳ್ತಿರಲ್ಲ. ಧನ್ಯವಾದ, ಥ್ಯಾಂಕ್ ಯು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್, ತಮ್ಮ ಹೆಸರು ಮೇಡಮ್? ಅಶ್ವಿತಾ, ಕಾವೂರಿಂದ. ಎಸ್ ಮೇಡಮ್, ಮಾತಾಡಿ. ನಾನ್ ಮೊನ್ನೆ ಫಂಕ್ಷನ್ಗೆ ಹೋಗಿದ್ದೆ ಸರ್. ನಾನ್ ಸತ್ಯ ಹೇಳ್ತೇನೆ, ಅದ್ರಲ್ಲಿ ಯಾವುದೇ ಒತ್ತಾಯ ಇಲ್ಲ. ನಾವು ಹೋದ ಫಂಕ್ಷನ್ಗೆ ನಮ್ಗೆ ಯಾರ ಒತ್ತಾಯ ಇರಲಿಲ್ಲ, ನಾವೆಲ್ಲ ಖುಷಿಯಿಂದ ಹೋದದ್ದು. ಯಾಕಂದ್ರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಬರುದು. ಮತ್ತೊಂದು, ನಾನೊಂದು ಗವರ್ಮೆಂಟ್ ಎಂಪ್ಲಾಯ್ ಅಲ್ಲ, ಆಫೀಸಲ್ಲಿ ಕೆಲಸ ಮಾಡುದು ನಾನು. ನಮ್ಗೆ ಎಲ್ಲರಿಗೆ VIP ಪಾಸ್ ಕೊಟ್ಟಿದ್ದಾರೆ, ಯಾವುದೇ ಫೋರ್ಸ್ ಇದ್ರಲ್ಲಿ ಇಷ್ಟು ಹೋಗ್ಬೋದು, ಹಾಗಿತ್ತು. ಮತ್ತೊಂದು, ಅಂತ ಪ್ರೈಮ್ ಮಿನಿಸ್ಟರ್ ಸಿಗ್ಬೇಕಾದ್ರೆ ನಾವು ಪುಣ್ಯ ಮಾಡಿದ್ದೇವೆ ಫಸ್ಟ್. ಮತ್ತೆ ಅಲ್ಲಿ ನಾವು ಹೋದವರು ನೋಡಿದ್ದೇವೆ, ಎಷ್ಟು ಮಂದಿ ಬಂದಿದ್ದಾರೆ ಹೇಳಿ, ಜನ ಬಂದಿದ್ದಾರೆ. ತಮ್ಮನ್ನ ಬಲವಂತ ಮಾಡಿ ಕರ್ಕೊಂಡು? ಇಲ್ಲ, ಅದೊಂದು ಶಿವರ್, ಯಾರು ಬಲವಂತವಾಗಿ ಇಲ್ಲ, ನಮ್ಮ ಇಷ್ಟದ ಪ್ರಕಾರ ನಾವು ಅಲ್ಲಿ ಹೋದದ್ದು. ಓಕೆ, ಜೊತೆಗೆ ಅಲ್ಲಿ ಒಂದು ಎಷ್ಟು ಲಕ್ಷ ಜನ ಸೇರಿದ್ದಾರೆ ಅಂತ ಹೇಳ್ತೀರಾ ಹಾಗಾದ್ರೆ? ಸೇರಿದ್ದಾರೆ ಸರ್, ಸೇರಿದ್ದಾರೆ. ಯಾಕಂದ್ರೆ ನಮ್ಗೆ ನಾವೇ ನೋಡಿದ್ದೇವೆ ಅಲ್ಲಿ ಇದ್ದವರು ಎಷ್ಟು ಜನ ಇರ್ಬೋದು ಹೇಳಿ. ಅಲ್ಲಿ ಪಣಮೂರಿಂದ ಎಲ್ಲಿವರೆಗೆ ಅದು ಲೈನ್ ನೀವು ನೋಡಿರ್ಬೋದು ಟಿವಿಯಲ್ಲಿ. ಹಾಗಾಗಿ ಯಾವುದೇ ಬಲವಂತ ಇಲ್ಲ, ಲಕ್ಷಗಟ್ಟಲೆ ಜನ ಸೇರಿದ್ದಾರೆ. ಯಾಕೆ ಬಂದಿದ್ದಾರೆ? ಯಾಕಂದ್ರೆ ಇವರು ನಮ್ಮ ಪ್ರೈಮ್ ಮಿನಿಸ್ಟರ್ ಬರುದು ಸರ್, ಇದ್ರಲ್ಲಿ ಯಾವ್ದು ಪಕ್ಷ ಇಲ್ಲ. ನಮ್ಮ ಅಂತ ಪ್ರೈಮ್ ಮಿನಿಸ್ಟರ್ ಸಿಗ್ಬೇಕಾದ್ರೆ ನಮ್ಮ ಪುಣ್ಯ. ಓಕೆ, ರೈಟ್ ಮೇಡಮ್, ಥ್ಯಾಂಕ್ ಯು, ಧನ್ಯವಾದ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ, ನಮಸ್ತೆ ಸರ್. ಕೇನುಂಟು ಸರ್, ಇನ್ನೊಬ್ಬರು ಸುಭಾಷ್ ಶೆಟ್ಟಿ ಬಂದು ಬ್ಯಾಂಗ್ಳೂರ್ ಬೆಲೆ ಐಟಿ ಸೆಕ್ಟರ್. ನಮಸ್ತೆ, ಪಾತ್ರಲೆ ಸರ್. ಮೋದಿ ಬತ್ತಿನ ಬಾರಿ ಮಲ್ಲ ಖುಷಿ ಆತಂದು ಎಂತ ಆತನ ಬಂದ ಬ್ಯಾಂಗ್ಳೂರ್ ನೈಟ್ ಶಿಫ್ಟ್ ಬೆಲೆ ಮಂತೀನಿ ಎಂಕ ಬ್ಯಾಂಗ್ಳೂರ್ ಆಫೀಸ್ ದಾಖಲೆ ಏನೊಂದು ಕುಡ್ಲಾಡಿ ಇಂಚರ ಜನಕ್ಕೂ ಸೇರ್ಬೇದಾತ ಮಾರೆ. ಇಂಚ ಸೇರ ಕಾರಣದಾದ ಅಂಕೇನು ರಾಮನಗರ ದಾಖಲೆ ಇರ್ತಾರೆ, ಮಂಡ್ಯ ದಾಖಲೆ ಇರ್ತಾರೆ. ಅಕಲ್ಗೆ ಏನು ಏಸು ಕಾಸು ಕೊಡ್ದುಪ್ತಾರೆ ಅಂದಾಜಿ ಈಟು ಜನಕ್ಕೆ ಸೇರ್ತಾ ಇರೋದು. ಸಣ್ಣ ಅಲ್ಪ ದಾಖಲೆ ಮಾತ್ರ ಕಾಸು ಕೊಡ್ದು ಬಿರಿಯಾನಿ ಕೊಡ್ದು ಮಾಲ್ ಕೊಡ್ದು ಸೇರ್ಪವನಿ. ಅವೇ ಕುಡ್ಲಾಡು ಅಂತ ಆಪುಜಿ ಕುಡ್ಲಾಡು ಸೇರೋಡನ್ನ ಜನಕ್ಕೂ ಸೇರೋಡನ್ನ ಅಕಲ್ ಇಚ್ಚಡು ಸೇರ್ವೇರು. ಅವೇ ಕೇಸರಿ ಲೆಕ್ಕ ಧ್ವಜಗೋಸ್ಕರ ಸೇರ್ವೇರು.
ಓಕೆ ಬೇಜಾರಾದಿತ್ತು ನಮ್ಮ ಎಲ್ಲ ಮುಗಿದ ರೂಮ್ ಹುಡುಗರು ನಮ್ಗೆ ಬೇಜಾರಾಗ್ತಾನೆ ಪ್ರವೀಣ್ ಅಂತ ನಂದು ಆಗ್ತಾನೆ ಓಕೆ ಅವು ಮಾತ್ರ ಒಂದು ಟೈಮ್ಗೆ ಆದ ಹೋತುಂಡು. ಬಟ್ ಮೋದಿ ಬಂದಾಗ ಆದ್ ನಂಗೆ ಅಲೆಗೋಸ್ಕರ ಆ ಮೋದಿಯಿಂದ ಅಲೆ ಉಂದತೆ ಬ್ಯಾಂಗ್ಳೂರು ಒಂದು ಕುಡ್ಲದಾಯ ಬಂದ್ರೆ ಇಂಕ ಎಮ್ಮೆ ಹಾಕೊಂಡು. ಓಕೆ ಸರ್ ಓಕೆ ಥ್ಯಾಂಕ್ ಯು ಕೆಲವರು ಆಗ್ತಾ ಒಂದೇ ಅಂತ ಮಿತ್ತಂಜಿ ಕೆಲವರು ಬಂದರು ಈಗ ಕುಡ್ಲದಾಯ ಬ್ಯಾಂಗ್ಳೂರ್ ಹೋದು ಬೆನ್ನೊಂದುಲ್ಲಿ ಕುಡ್ಲರ್ದಾಯ ಬೇಲ ತಿಕ್ಕುದು ಜಾಗ ಬೆಂದ್ರ ಅಂದ್ ಐಕ್ ಒಂದು ಕಾರಣ ಒಂದು IT ಸೆಕ್ಟರ್ ಎಂಟ್ ಹಾಕೊಂಡ್ ಬಂದ ಇತ್ತ ಕುಡ್ಲಾಡ್ ಬಂದ್ಕು ನಾನು 20,000 ಸಂಬಳ ತಿಕ್ಕೊಂಡಾಗ ಕುಡ್ಲಾಡ್ದು ಬ್ಯಾಂಗ್ಳೂರ್ ಬರ್ತನ 40,000 ಸಂಬಳ ಬರ್ಪೇರು ಐಕೋಸ್ಕರ ಒಂದ್ ಜನ ಊರು ಬೇಟ ಊರು ಹೋದು ಬೆನ್ಪುಣಿ ಓಕೆ ಓಕೆ ಅವೇನ್ ನಂಗೆ ಅರ್ಥ ಮಾಡ್ಬೋದು ಜನಕ್ಕೆ ಓಕೆ ಸರ್ ಥ್ಯಾಂಕ್ ಯು ಸೊಲ್ಮೇಲು ಧನ್ಯವಾದ.